ರಾಗ ದ್ವೇಷಗಳಿಲ್ಲದೆ ಜಾತಿ ಧರ್ಮದ ಸಂಕೋಲೆಗಳನ್ನು ಕಟ್ಟಿಕೊಳ್ಳದೆ ಮುಕ್ತವಾದ ಹಾಗೂ ಪರಿಶುದ್ಧವಾದ ಪ್ರೀತಿಯಿಂದ ಬದುಕನ್ನು ಕಟ್ಟಿಕೊಂಡು ಸಮಾಜಮುಖಿಯಾಗಿ ಬದುಕುವವರೇ ನಿಜ ಅರ್ಥದಲ್ಲಿ ವಿಶ್ವಮಾನವರು ಎಂದು ಶ್ರೀ ಕ್ಷೇತ್ರ ಹೊರನಾಡಿನ ಧರ್ಮಕರ್ತರಾದ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ ಹೇಳಿದರು. ಬಸರೂರಿನ ಶ್ರೀ ಶಾರದಾ ಕಾಲೇಜಿನಲ್ಲಿ ಬಸರೂರು ಅಪ್ಪಣ್ಣ ಹೆಗ್ಡೆ ಪ್ರತಿಷ್ಠಾನದ ವತಿಯಿಂದ ನಡೆದ ಬಸರೂರು ಅಪ್ಪಣ್ಣ ಹೆಗ್ಡೆಯವರ 85ನೇ ಹುಟ್ಟುಹಬ್ಬದ ಆಚರಣೆ, ದತ್ತಿನಿಧಿ ವಿತರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಹೆತ್ತವರು ಧನ್ಯತಾ ಭಾವವನ್ನು ಕಾಣುವಂತೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು. ಪರಿವರ್ತನೆಯ ಪ್ರವರ್ಧಮಾನ ಕಾಲದಲ್ಲಿ ಮನುಷ್ಯ ತನ್ನತನವನ್ನ ಕಳೆದುಕೊಳ್ಳುವ ಸ್ಥಿತಿಯತ್ತ ಹೆಚ್ಚು ವಾಲುತ್ತಿದ್ದಾನೆ. ಜೀವನದ ಪ್ರಾರಂಭದಿಂದ ಕೊನೆಯ ಕ್ಷಣದವರೆಗೆ ವಿದ್ಯಾರ್ಥಿಯಾಗಿರುವವರು ಮಾತ್ರ ಸಾಧನೆಯ ಉತ್ತುಂಗ ತಲುಪುತ್ತಾರೆ ಎಂದು ಹೇಳಿದ್ರು. ಪ್ರಾರಂಭದ ದಿನಗಳಲ್ಲಿ ನಮ್ಮ ಬದುಕು ಹೇಗಾಗ್ತದೆ ಅಂತ ಹೇಳಿದ್ರೆ ವಿಶ್ವಮಾನವತ್ವದ ಸಂದೇಶವನ್ನು ಹೊತ್ತುಕೊಂಡು ನಮ್ಮ ಬದುಕು ಪ್ರಾರಂಭವಾಗ್ತದೆ. ಯಾಕೆಂದ್ರೆ 5-10 ವರ್ಷದ ಒಳಗಿನ ನಮ್ಮ ಜೀವಿತದ ಅವಧಿಯಲ್ಲಿ ನಾವು ಎಲ್ಲ ರಾಗದ್ವೇಷಗಳಿಂದ ಮುಕ್ತರಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕಲನಗಳ ವ್ಯವಸ್ಥೆಯಲ್ಲಿ ಜೋಡಿಸಿಕೊಳ್ಳದೆ ನಮ್ಮ ಬದುಕು ಪ್ರಾರಂಭವಾಗ್ತದೆ, ಸಾಗ್ತದೆ. ನಮ್ಮ ಹಿರಿಯರ ಅನುಭವದ ಮಾತು ಬಹಳ ಅರ್ಥಪೂರ್ಣವಾಗಿರುವಂತ ಮಾತು. 5 ವರ್ಷ 8 ವರ್ಷದ ಮಗುವಿಗೆ ಯಾರಾದರೂ ಹೊಡೆದ್ರೆ, ಬೈದ್ರೆ, ಒದ್ರೆ ಬಹಳ ಜೋರು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ರು. ಯಾಕೆ ಜೋರು ಮಾಡ್ತಿದ್ರು ಅಂದ್ರೆ ಆ ಮಕ್ಕಳಿಗೆ ಹೊಡೆದು ಮಾಡಬೇಡ, ಅವರು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಬಸರೂರು ಅಪ್ಪಣ್ಣ ಹೆಗ್ಡೆ ಶಿಕ್ಷಣ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಅವರು ಪ್ರಶಸ್ತಿಗಳನ್ನು ಬೇರೆಯವರಿಗೆ ನೀಡುವುದು ಸಂತೋಷದ ಕೆಲಸ, ಆದರೆ ಪ್ರಶಸ್ತಿಗಳನ್ನು ಸ್ವೀಕರಿಸುವುದು ತುಂಬಾ ಕಷ್ಟದ ಕೆಲಸ. ಐಶ್ವರ್ಯ ಹಾಗೂ ಹೆಸರಿನ ಉದ್ದೇಶಗಳನ್ನು ಇಟ್ಟುಕೊಂಡು ಕೆಲಸ ಮಾಡಬಾರದು. ನಿಸ್ವಾರ್ಥ ಭಾವದಿಂದ ಕೆಲಸವನ್ನ ಮಾಡುವುದರಿಂದ ಐಶ್ವರ್ಯ ಹಾಗೂ ಹೆಸರು ಹುಡುಕಿಕೊಂಡು ಬರುತ್ತದೆ ಎಂದು ಹೇಳಿದ್ರು. ಎಂದೂ ಜೀವನದಲ್ಲಿ ಒಂದು ಐಶ್ವರ್ಯ ಮತ್ತು ಹೆಸರನ್ನು ಎಂದೂ ನಾವು ಅದನ್ನು ಅನುಸರಿಸಿಕೊಂಡು ಹೋಗಬಾರದು ಎಂಬುದನ್ನು ಹಿರಿಯರಿಂದ ಕೇಳಿಕೊಂಡು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಬಂದವರು. ಇವತ್ತು ಐಶ್ವರ್ಯ ಎಂಬುದು, ದುಡ್ಡೆಂಬುದು ಬಹಳ ಮುಖ್ಯ ಎಂಬುದು ನಮಗೆಲ್ಲರಿಗೂ ಗೊತ್ತು. ಆದರೆ ಎಂದೂ ಜೀವನದಲ್ಲಿ ಯಾವ ಸಮಯದಲ್ಲೂ ನಮ್ಮ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಹೋಗುವಾಗ ದುಡ್ಡಿನ ಬಗ್ಗೆ ಬಹಳ ದೊಡ್ಡ ವ್ಯಾಯಾಮವನ್ನು ಮಾಡಿದವನು ಅಲ್ಲ. ಅದೇ ರೀತಿ ಎಂದೂ ನಮ್ಮ ಹೆಸರಿಗೆ ಬೇಕಾಗಿ ಯಾವತ್ತೂ ಕೆಲಸವನ್ನು ಮಾಡಿಕೊಂಡು ಬಂದವನಲ್ಲ. ಆದರೆ ಒಂದು ಮಾತು ಮಾತ್ರ ಸತ್ಯ, ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಹೋದರೆ ನಮಗೆ ಬೇಕಾಗುವ ದುಡ್ಡನ್ನು, ಐಶ್ವರ್ಯವನ್ನು ದೇವರು ಖಂಡಿತ ಕೃಪೆ ಮಾಡ್ತಾರೆ ಎಂಬುದನ್ನು ನಾನು ಜೀವನದಲ್ಲಿ ಕಲಿತಿದ್ದೇನೆ. 3ನೇ ಹಣಕಾಸು ಆಯೋಗದ ಅಧ್ಯಕ್ಷ ಎಚ್ ಕೊಡ್ಗಿ, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹರೀಶ್ ಕುಮಾರ್ ಎಂ ಶೆಟ್ಟಿ, ಶ್ರೀ ಕ್ಷೇತ್ರ ಕೊಲ್ಲೂರಿನ ಹಿರಿಯ ಅರ್ಚಕ ಡಾಕ್ಟರ್ ನರಸಿಂಹಾಡಿಕ, ಮಾಜಿ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ಹಿರಿಯಣ್ಣ ಹಾಗೂ ಕಂಚಿ ಕಾಮಕೋಟಿ ಶಂಕರಾಚಾರ್ಯ ಶ್ರೀಮಠದ ಪರವಾಗಿ ಅಪ್ಪಣ್ಣ ಹೆಗ್ಡೆ ಅವರನ್ನ ಅಭಿನಂದಿಸಲಾಯಿತು. ಮಾಜಿ ಸಚಿವರಾದ ಕೆ ಅಮರನಾಥ್ ಶೆಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಸಂದರ್ಭ ಜಯಶ್ರೀ ಕೆ ಅಮರನಾಥ್ ಶೆಟ್ಟಿ, ಬಸರೂರು ಅಪ್ಪಣ್ಣ ಹೆಗ್ಡೆ, ನಾಗರತ್ನ ಅಪ್ಪಣ್ಣ ಹೆಗ್ಡೆ, ಬಾಂಡ್ಯ ಸುಭಾಷ್ ಚಂದ್ರ ಶೆಟ್ಟಿ, ಡಾಕ್ಟರ್ ಸುಶಾಂತ್ ರೈ, ರಾಮ್ ರತನ್ ಹೆಗ್ಡೆ, ಪ್ರೀತಮ್ ರೈ, ನಿರೂಪಮಾ ಹೆಗ್ಡೆ, ದಿವ್ಯಾರ್ ಹೆಗ್ಡೆ, ಮೋಹಿನಿ ಹೆಗ್ಡೆ ಉಪಸ್ಥಿತರಿದ್ದರು. ಶ್ರೀಕಾಂತ್ ಮಾಡಿ ವಿ4 ನ್ಯೂಸ್ 24/7 ಕುಂದಾಪುರ.